ಮಂಗಳೂರು ನಗರಿ ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆಯನ್ನು ಪಡೆದುಕೊಂಡು ಇಲ್ಲಿ ಸಾಕಷ್ಟು ಕಾಮಗಾರಿಗಳು ನಗರ ಸೌಂದರೀಕರಣ ನಡೆದಿದ್ದರೂ ಇನ್ನೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವ ರಸ್ತೆಗಳು ದಯನೀಯ ಸ್ಥಿತಿಯಲ್ಲೇ ಇದೆ. ಅದರಲ್ಲೂ ವಿಶೇಷ ಎಂದರೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಕಣ್ಣೂರು ಇವರ ವಾರ್ಡ್ ಆಗಿರುವ ಮಂಗಳೂರು ಬಿಜಯ್ಯ 3ನೇ ಅಡ್ಡ ರಸ್ತೆಯ ಸ್ಥಿತಿಯನ್ನಂತೂ ಹೇಳುವ ಹಾಗಿಲ್ಲ. ಈ ರಸ್ತೆಯಲ್ಲಿ ಸಂಚರಿಸುವುದೇ ಕಷ್ಟ ಸಾಧ್ಯ ಎಂಬಂತಾಗಿದೆ. ಸಂಪೂರ್ಣ ಹಾಳಾಗಿ ಹೋಗಿರುವ ರಸ್ತೆಯಲ್ಲಿ ಎದ್ದು ಬಿದ್ದು ಹೋಗುವ ಬೈಕ್ ಸವಾರರು ವಾಹನಗಳ ದುರಸ್ತಿಗೆ ದಿನನಿತ್ಯ ಹಣ ಖರ್ಚು ಮಾಡುವಂತಾಗಿದೆ. ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ ಈ ರಸ್ತೆಯ ದುರಸ್ತಿಗೆ ಮುಂದಾಗಬೇಕೆಂದು ಆಗ್ರಹಿಸಲಾಗಿದೆ.